ಹಲೋ ಫ್ರೆಂಡ್ಸ್, ಗುತ್ತು ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮೇಥಿ ಸೊಪ್ಪಿಂದ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬಾಣಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೇನೆ. ಎಣ್ಣೆ ಕಾದಿದೆ. ಇದಕ್ಕೊಂದೆರಡು ನೀರುಳ್ಳಿ ಹಾಕೊಳ್ತೇನೆ. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಬಾಡ್ತು ಸೊಪ್ಪು. ಹೀಗೆ ಮಸಾಲೆ ಪುಡಿಯನ್ನು ಹಾಕೊಳ್ತೇನೆ. 1 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, ಖಾರಕ್ಕೆ ಹಾಕೊಳ್ಳಿ. ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಧನಿಯಾ ಪೌಡರ್ ಹಾಕೊಂಡು ಫ್ರೈ ಮಾಡ್ಕೊಳ್ತೇನೆ. ಈಗ ಮೊಟ್ಟೆ ಹಾಕೊಳ್ತೇನೆ. ಸ್ಟವ್ ಒಂದು ಸಿಮ್ಮಲ್ಲಿ ಇಟ್ಕೊಂಡು 5 ಮೊಟ್ಟೆ ಮಾಡ್ತಾ ಇದ್ದೇನೆ ನಾನು. ಮತ್ತು ಗರಂ ಮಸಾಲ ಹಾಕೊಳ್ತೇನೆ, ಒಂದು ಅರ್ಧ ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬಾ ಕೈ ಆಡಿಸಿದ್ರೆ ಪುಡಿ ಪುಡಿ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕೈ ಆಡಿಸ್ತೀನಿ. ನೋಡಿ, ತುಂಬಾ ಕಲರ್ಫುಲ್ ಆಗಿ ಕಾಣ್ತದೆ. ಈಗ ಮೀಡಿಯಂ ಸಿಮ್ಮಲ್ಲಿ ಇಟ್ಟು ಮುಚ್ಚಳ ಮುಚ್ಚತೇನೆ. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು. ಆಗಿದೆ ನೋಡೋಣ. ಇದು ನಾನ್ ಸ್ಟಿಕ್, ಹಾಗಾಗಿ ನನಗೆ ಕೈ ಆಡುವ ಅಗತ್ಯ ಇರಲಿಲ್ಲ. ನೀವು ಬೇರೆ ಪಾತ್ರೆ ಯೂಸ್ ಮಾಡೋದಾದ್ರೆ ಮಧ್ಯ ಮಧ್ಯ ತಿರುಗಿಸ್ತಾ ಇರಿ, ಇಲ್ಲಾಂದ್ರೆ ತಳ ಹಿಡಿತದೆ. ಇದು ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತೇನೆ. ರುಚಿಕರವಾದ, ಆರೋಗ್ಯಕರವಾದ ಮೆಂತೆ ಸೊಪ್ಪಿನ ಎಗ್ ಬುರ್ಜಿ. ತುಂಬಾ ಈಸಿ, ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹೆಲ್ತ್ಗೆ ಸಹ ಒಳ್ಳೆಯದು. ಮಕ್ಕಳು ಸೊಪ್ಪನ್ನೆಲ್ಲ ತಿನ್ಲಿಕ್ಕೆ ಕೇಳೋದಿಲ್ಲ. ಈ ತರ ಮಾಡ್ಕೊಡಿ, ಮತ್ತೆ ಮತ್ತೆ ಕೇಳ್ತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.